ಬೆಳುವಾಯಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕರಿಯಣ್ಣಂಗಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರ ಕೊರತೆಯಿದ್ದು, ತುರ್ತಾಗಿ ಓರ್ವ ಶಿಕ್ಷಕರನ್ನ ನೀಡುವಂತೆ ವಿದ್ಯಾರ್ಥಿಗಳ ಪಾಲಕರು, ಪೋಷಕರು ಮತ್ತು ಹಳೆ ವಿದ್ಯಾರ್ಥಿಗಳು ಶಿಕ್ಷಣಾಧಿಕಾರಿ ಆಶಾ ಅವರಲ್ಲಿ ಆಗ್ರಹಿಸಿದ್ದಾರೆ. ಹಳೆ ವಿದ್ಯಾರ್ಥಿ ಬೆಳುವಾಯಿ ಗ್ರಾಮ ಪಂಚಾಯತ್ ಸದಸ್ಯ ಶಹಬಾಜ್ ಅಹಮದ್ ಅವರು ಮಾಧ್ಯಮದ ಜೊತೆ ಮಾತನಾಡಿ, 1983ರಲ್ಲಿ ಪ್ರಾರಂಭವಾದ ಕರಿಯಣ್ಣಂಗಡಿ ಶಾಲೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸವನ್ನ ಪಡೆದಿದ್ದಾರೆ. ಶಿಕ್ಷಕರಿಲ್ಲದ ಕಾರಣ ಮಕ್ಕಳ ಸಂಖ್ಯೆ ಕಡಿಮೆಯಾಗಿ ಇತರ ಶಾಲೆಗಳಿಗೆ ಪರಿಸರದ ಮಕ್ಕಳು ಹೋಗುವಂತಾಗಿದೆ. ತುರ್ತಾಗಿ ಓರ್ವ ಶಿಕ್ಷಕರನ್ನ ನಿಯೋಜಿಸುವಂತೆ ಈ ಹಿಂದೆ ಮನವಿ ಸಲ್ಲಿಸಿದ್ದೇವೆ. 10 ಮಂದಿ ಶಿಕ್ಷಕರಿರುವ ಕೆಸರುಗದ್ದೆ ಮೈನ್ ಶಾಲೆಯಿಂದ ಓರ್ವ ಶಿಕ್ಷಕಿಯನ್ನ ಇಲ್ಲಿಗೆ ಶಿಕ್ಷಣ ನಿಯೋಜಿಸುವ ಆದೇಶ ಬಂತು. ತದನಂತರ ಅದನ್ನು ಹಿಂಪಡೆಯಲಾಗಿದೆ. ಓರ್ವ ಶಿಕ್ಷಕರನ್ನ ಇಲ್ಲಿ ನಿಯೋಜಿಸಿದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿಸಬಹುದು. ಶಾಲೆಯ ಅಭಿವೃದ್ಧಿಗೆ ಹಳೆ ವಿದ್ಯಾರ್ಥಿಗಳು ಶ್ರಮಿಸುತ್ತಿದ್ದೀವಿ ಎಂದರು. ಸದ್ಯಕ್ಕೆ ಮುಖ್ಯ ಶಿಕ್ಷಕರ ಜವಾಬ್ದಾರಿ ಇರುವ ಶಿಕ್ಷಕಿಯ ರಜೆ ತರಬೇತಿಗಳಿಗೆ ಹೊರ ಹೋದಲ್ಲಿ ಕೆಸರುಗದ್ದೆ ಮೈನ್ ಶಾಲೆಯ ಓರ್ವ ಶಿಕ್ಷಕರನ್ನ ಆ ದಿನ ನಿಯೋಜಿಸಲಾಗುವುದು. ಶಾಲೆಯಲ್ಲಿ 30 ವಿದ್ಯಾರ್ಥಿಗಳಿದ್ರೆ ಇನ್ನೊಬ್ಬರು ಶಿಕ್ಷಕರನ್ನ ಖಂಡಿತ ನಿಯೋಜಿಸುತ್ತೇವೆ. ಶಾಲೆಯಲ್ಲಿ ಹಾಜರಾತಿ ಹೆಚ್ಚಿಸುವ ಬಗ್ಗೆಯೂ ಪೋಷಕರು ಗಮನ ಹರಿಸಬೇಕು ಎಂದು ಹೇಳಿದರು. ಮೊದಲು ಇಲ್ಲಿ ಕ್ರಮೇಣ ಸುಮಾರು ಒಂದು 400 ಮಂದಿ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಪಡೆಯುತ್ತಿದ್ದರು. ಮತ್ತೆ ಬರ್ತಾ ಈಗ ನೆರೆಕೆರೆ ಶಾಲೆ ಇದೆಲ್ಲ, ಅವರೆಲ್ಲ ಇಲ್ಲಿಂದ ನಮ್ಮ ಊರಿನ ಮಕ್ಕಳನ್ನು ಅವರು ಗಾಡಿ ಮಾಡಿಕೊಂಡು ಅವರವರ ಶಾಲೆಗೆ ತಗೊಂಡು ಹೋಗಿ ಇಲ್ಲಿ ಸ್ವಲ್ಪ ಮಕ್ಕಳ ಹಾಜರಾತಿ ಸ್ವಲ್ಪ ಕಮ್ಮಿ ಆಗ್ತಾ ಬಂತು. ಹಾಗೆ ಈ ಹಿಂದಿನ 1 ವರ್ಷದಿಂದ ಎಲ್ಲರೂ ಈ ಊರವರು ಸೇರಿ ಪುನಃ ಈ ಶಾಲೆಗೆ ಪುನಶ್ಚೇತನ ನೀಡಲಿಕ್ಕೋಸ್ಕರ ಎಲ್ಲರೂ ಸ್ವಲ್ಪ ಮೆಹನತ್ ಮಾಡಿ 22 ಮಂದಿ ಮಕ್ಕಳನ್ನು ಇಲ್ಲಿ ಸೇರಿಸಿದ್ದೇವೆ. ಇನ್ನೂ ಸಹ ನಾವು ಟ್ರೈ ಮಾಡ್ತಾ ಇದ್ದೇವೆ, ಮಾತ್ರ ನಗರ ಕೊರತೆ ಇದೆ. ನಾವು ಈ ಬಗ್ಗೆ ಒಂದು ತಿಂಗಳ ಮೊದಲು BO ಆಫೀಸಿಗೆ ರಿಕ್ವೆಸ್ಟ್ ಅನ್ನು ಕೊಟ್ಟಿದ್ದೇವೆ. ಅವರು ಒಂದು ಹ್ಯಾಂಡ್ಸ ಇಲ್ಲಿಗೆ ಇದು ಮಾಡಿದ್ದಾರೆ, ಏನು ಮಂಜೂರು ಮಾಡಿದ್ದಾರೆ. ಮಾತ್ರ ಇಷ್ಟ ತನಕ ಅದು ಬಂದಿಲ್ಲ. ಅದರ ಕಾರಣ ಏನು ಅಂತ ನಮ್ಗೆ ಗೊತ್ತಿಲ್ಲ. ಎಸ್ಟಿಎಂ ಅಧ್ಯಕ್ಷೆ ಶಾಲಿನಿ ಪೂಜಾರಿ, ಎಸ್ಟಿಎಂಸಿ ಸದಸ್ಯರಾದ ಆನಂದ್ ನಾಯಕ್, ಮುಮ್ತಾಜ್, ಆಶಾ, ಮಂಗಳಾ, ಸುಮತಿ, ದಯಾನಂದ್, ಹಳೆ ವಿದ್ಯಾರ್ಥಿಗಳಾದ ಉಮೇಶ್, ನಿತಿನ್, ಹ್ಯಾರಿಸ್ ಮತ್ತಿತರರು ಉಪಸ್ಥಿತರಿದ್ದರು.